ಕಣ್ಣು ಹಾಯಿಸಿದಲೆಲ್ಲ ಕಾಣೋ ಪುಟ್ಪುಟಾಣಿ ಶ್ವಾನದ ಮರಿಗಳು. ಮತ್ತೊಂದು ಕಡೆ ಎದೆ ಜಲ್ ಎನಿಸುವಂತ ಲುಕ್ ಕೊಡ್ತಿರೋ ಬೃಹತ್ ಗಾತ್ರದ ಶ್ವಾನಗಳು. ಶ್ವಾನಗಳ ಮುದ್ದಾದ ಚೇಷ್ಟೆ, ಅವುಗಳ ಆಟೋಟೋಪಗಳನ್ನ ನೋಡಿ ಎಂಜಾಯ್ ಮಾಡ್ತಿರೋ ಪ್ರಾಣಿ ಪ್ರಿಯರು. ಇಂತಹದೊಂದು ಕಲರ್ಫುಲ್ ದೃಶ್ಯ ಕಂಡು ಬಂದಿದ್ದು ಮಂಗಳೂರು ನಗರದಲ್ಲಿರೋ ಕದ್ರಿ ಉದ್ಯಾನವನದಲ್ಲಿ. ಮಂಗಳೂರಿನಲ್ಲಿ ಸದ್ಯ ಕರಾವಳಿ ಉತ್ಸವ 2024 ನಡೀತಾ ಇದ್ದು, ಈ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಜರ್ಮನ್ ಶೆಫರ್ಡ್ ಪಗ್, ಪಮೋರಿಯನ್, ರಾಟ್ವೀಲರ್, ಲ್ಯಾಬ್ರಡಾರ್, ಡ್ಯಾಶರ್ಡ್, ಡಾಬರ್ಮ್ಯಾನ್, ಸೈಬೇರಿಯನ್ ಹಸ್ಕಿ ಸೇರಿದಂತೆ ದೇಶ ವಿದೇಶಿ ಜಾತಿಯ ಶ್ವಾನಗಳು ಪಾಲ್ಗೊಂಡಿದ್ದವು. ಶ್ವಾನಗಳ ವಯಸ್ಸು, ಅವುಗಳ ಜಾತಿ ಹೀಗೆ ನಾನಾ ವಿಭಾಗಗಳಲ್ಲಿ ಶ್ವಾನಗಳಿಗೆಂದೇ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಭಾನುವಾರ ನಡೆದಿರುವ ಈ ಡಾಗ್ ಶೋ ಶ್ವಾನ ಪ್ರಿಯರ ಮನಸೂರೆಗೊಂಡಿದೆ. ಡಿಫರೆಂಟ್ ಬ್ರೀಡ್ನ ಶ್ವಾನಗಳು, ಡಿಫರೆಂಟ್ ಲುಕ್ನಲ್ಲಿ ಕಾಣಿಸಿಕೊಂಡ ಶ್ವಾನಗಳು ಜನರು ವಾವ್ ಎಂಬಂತೆ ಮಾಡಿತು. ಜಿಲ್ಲೆಯ ಹಲವಾರು ಜನರು ತಮ್ಮ ಮನೆಯ ಸದಸ್ಯರನ್ನ ಪ್ರದರ್ಶಿಸುವ ಮೂಲಕ ಜನರಿಗೆ ಹಲವು ಬ್ರೀಡ್ಗಳ ಪರಿಚಯ ಮಾಡಿಸಿದ್ರು. ವೀಕೆಂಡ್ನಲ್ಲಿ ಕದ್ರಿ ಪಾರ್ಕ್ನಲ್ಲಿ ನಡೆದ ಬೈಕ್, ಕಾರು ಹಾಗೂ ಡಾಗ್ ಶೋ ಮಂಗಳೂರಿನ ಜನತೆಗೆ ಸಖತ್ ಮಜಾ ನೀಡಿದೆ. ವಾಹನಗಳ ಜೊತೆ, ಶ್ವಾನಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಾ ಎಂಜಾಯ್ ಮಾಡುತ್ತಾ ಕರಾವಳಿ ಜನತೆ ಈ ವೀಕೆಂಡ್ ಅನ್ನ ಸಖತ್ ಖುಷಿಯಲ್ಲಿ ಕಳೆದಿದ್ದಾರೆ.